ಶ್ರೀ ಮಾರಿಮನೆಯವರ ಒಂದು ಭಕ್ತ. ಪ್ರತಿಯೊಂದು ಅವರ ಜಿಲ್ಲಾ ಎಲ್ಲ ಚೆಸ್ ಕೆಲಸ ಮಾಡುವಾಗ, ಸ್ಪರ್ಧೆಗಳನ್ನು ಮಾಡುವಾಗ ಮಾರಿಮನೆಯವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಪಡೆದು ಅದರ ಯಶಸ್ಸಿಗಾಗಿ ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೇನೆ. ಆ ಸಮಯಕ್ಕೆ ಬಂದು ದೇವರನ್ನು ಪ್ರಾರ್ಥನೆ ಮಾಡಿ ಅವರು ಮಾಡುವಂಥ ಈ ಸಾಧನೆ ಹಂತ ಹಂತವಾಗಿ ಪ್ರಥಮವಾಗಿ ಒಂದು 10-25 ವರ್ಷಗಳಿಂದ ಇಲ್ಲಿ ಮಾಡುವಾಗ ದೇವರ ಪ್ರಾರ್ಥನೆ ಮಾಡಿದ್ರು. ಇವತ್ತು ಈ ಒಂದು ಇಡೀ ರಾಷ್ಟ್ರಮಟ್ಟದ ಒಂದು ಸ್ಪರ್ಧೆ ನಡೆಯುವ ಈ ಕ್ಷೇತ್ರದಲ್ಲಿ ನಮ್ಮ ಈ ಊರಿಗೆ ಒಂದು ಸಲ ಮಾಡುವಂಥ ಒಂದು ಸಾಧನೆ ಅವರು ಮಾಡಿದ್ದಾರೆ. ಆಯ್ತಾ? ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಯಾವುದೇ ಕಾರ್ಯಕ್ರಮವನ್ನು ನಾವು ನಗರ ಪ್ರದೇಶದಲ್ಲಿ ಮಾಡಲು ಬಹಳ ಸುಲಭ. ಆದರೆ ಇಂತಹ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಆಟಗಾರರು ಬಂದು ಇಲ್ಲಿ ಭಾಗವಹಿಸುವ ಈ ಒಂದು ಸಂದರ್ಭ, ಇಂತಹ ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶದಲ್ಲಿ ಹಾಕುವಂಥ ಒಂದು ಗ್ರಾಮೀಣ ಪ್ರದೇಶ ಅಂತಲೇ ನಾನು ಹೇಳ್ತೇನೆ. ಯಾಕೆಂದರೆ ಕಾಪು ಇನ್ನೂ ಬೆಳೆಯಬೇಕು. ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅನೇಕ ನಮ್ಮ ರಾಜ್ಯದವರು ಇವತ್ತು ಬಂದಿದ್ದಾರೆ. ಸುಮಾರು 450 ಆಟಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿದ್ದಾರೆ ಎಂದು ಉಮಾನಾಥ್ ಸರ್ ಅವರು ನನಗೆ ಇವಾಗ ತಾನೇ ಹೇಳಿದರು. ಉಮಾನಾಥ್ ಸರ್ ಅವರು ಒಂದು ಮೂಡಿಸುವ ಸಲುವಾಗಿ ಬಹಳ ಮುತುವರ್ಜಿ ವಹಿಸಿರುವುದು ನನ್ನ ಗಮನಕ್ಕೆ ಬಂದಿದೆ. ಯಾಕೆಂದರೆ ನನಗೆ ಉಮಾನಾಥ್ ಕಾಪು ಅವರ ಪರಿಚಯನೂ ಇಲ್ಲ. ಆದರೆ ನನಗೆ ನಿರಂತರವಾಗಿ ಹಲವೊಮ್ಮೆ ಫೋನ್ ಕಾಲ್ ಮೂಲಕ ಇದರ ಬಗ್ಗೆ ಹೇಳಿದಾಗ ನನಗೆ ಬಹಳ ಖುಷಿಯಾಯಿತು. ಯಾವುದೇ ಕಾರ್ಯಕ್ರಮ ನಾವು ಸಿಟಿಯಲ್ಲಿ ಮಾಡುವುದಕ್ಕಿಂತ ಗ್ರಾಮೀಣ ಪ್ರದೇಶದ ಯುವಕರಿಗೆ ಮತ್ತು ಮಹಿಳೆಯರಿಗೆ ಈ ಒಂದು ಚೆಸ್ ಟೂರ್ನಮೆಂಟಿನ ಬಗ್ಗೆ ಮಾಹಿತಿ ಹಾಗೂ ಇದರ ಒಂದು ಪ್ರಯೋಜನ ಏನು ಅಂತ ಬಗ್ಗೆ ಒಂದು ವಿವರಣೆ ಸಿಗುವುದನ್ನು ಪ್ರಾತ್ಯಕ್ಷಿಕೆಯಿಂದ ಅಂದರೆ ಡೆಮಾನ್ಸ್ಟ್ರೇಷನ್ ಅತ್ಯಗತ್ಯ ಮಾಡಿದೆ. ಚೆಸ್ ಟೂರ್ನಮೆಂಟ್ ಅಂದರೆ ಬ್ರೈನ್ಸ್ ಫೈಟ್ ಅಂತ ಹೇಳ್ತಾರೆ. ನಮ್ಮ ಮಿದುಳಿನ ಒಂದು ಸಂಬಂಧಪಟ್ಟ ಇದೊಂದು ಟೂರ್ನಮೆಂಟ್. ನಮ್ಮ ಬುದ್ಧಿವಂತಿಕೆ ತಂತ್ರಗಾರಿಕೆಯಿಂದ ಎದುರು ಬರುವ short of time, I just wanted to come to SNG for the first ever All India Federated Tournament in Nagpur. And to the players, participation is important. Whether we win or lose, it's part of the game. So play with the spirit, and what's important is what you take away from this tournament is the most important thing. You learn from your mistakes and do not repeat those mistakes, and be a better version of yourself as a player from one tournament to the other tournament. Thank you so much for giving me the opportunity to speak on this. Thank you.
Thank you.